ಬೆಂಗಳೂರು ಈಸ್ಟ್ ನ್ಯೂಸ್ ವತಿಯಿಂದ ರವಿಶಂಕರ್ ಮಾತಾಡ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಇವತ್ತಿನ ದಿವಸ ನಾವು ನೋಡ್ತಿರ್ಬೋದು ರಾಜಕಾಳಿಯಮ್ಮನ ದೇವಸ್ಥಾನ ಕಸ್ತೂರಿ ನಗರದಿಂದ ನಿನ್ನೆ ಹಿಂದಿನ ದಿವಸ ಮಹಾಶಿವರಾತ್ರಿಯ ಹಿಂದಿನ ದಿವಸ ಅದ್ಧೂರಿ ಮೆರವಣಿಗೆ ಬಂದು ಇವತ್ತು ಕಲ್ಪಳ್ಳಿಯಲ್ಲಿರುವಂತಹ ಶ್ರೀಯುತ ಟೈಗರ್ ಕಾಳಿದಾಸ್ ಅವರ ಪುಣ್ಯ ಸಮಾಧಿಯಿಂದ ನಾವು ಈ ಒಂದು ವಿಶೇಷವಾದ ವರದಿಯನ್ನು ಮಾಡಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಟೈಗರ್ ಕಾಳಿದಾಸ್ ಅವರು ಕಳೆದ 49 ವರ್ಷಗಳಿಂದಲೂ ಪ್ರಾರಂಭಿಸಿದಂತಹ ಅದ್ಧೂರಿಯಾದಂತಹ ಸ್ಮಶಾನ ಈ ಒಂದು ಮಹಾಶಿವರಾತ್ರಿ ಉತ್ಸವ ಕಾರ್ಯಕ್ರಮ ಇವತ್ತು 51ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಹಿಂದಿನ ಒಂದು ಕೆಲವು ವರ್ಷಗಳಲ್ಲಿ ಹಿಂದೆ ಅವರ ನೇತೃತ್ವದಲ್ಲಿ ಬಹಳ ಅದ್ಧೂರಿಯಾಗಿ ಈ ಒಂದು ಇಡೀ ಬೆಂಗಳೂರಿನಲ್ಲಿ ಅತ್ಯಂತ ವೈಭವಯುತವಾದಂತಹ ಅದ್ಧೂರಿಯಾದಂತಹ ಮಹಾಶಿವರಾತ್ರಿ ಉತ್ಸವ ಬಹಳ ಪ್ರಸಿದ್ಧಿಯಾಗಿತ್ತು. ಕಳೆದ ವರ್ಷ 2019ರಲ್ಲಿ ಟೈಗರ್ ಕಾಳಿದಾಸ್ ಅವರ ನಿಧನದ ನಂತರ ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವ ಒಂದು ಪ್ರಶ್ನೆ ಬಂದಾಗ ಅವರ ಸುಪುತ್ರರಾದಂತಹ ಪೂಜಾರಿಗಳಾದಂಥ ಶ್ರೀಯುತ ವಿಕ್ಕಿದೇವ ಅವರು ಹಾಗೂ ಶ್ರೀ ಸುನೀಲ್ ಅವರು ಅವರ ತಂದೆಯವರ ಪರಂಪರೆಯನ್ನು ಮತ್ತಷ್ಟು ವೈಭವದಿಂದ ಬಹಳ ಅದ್ಧೂರಿಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ ದೇವರ ಒಂದು ಆಟ, ಬಹಳ ವೈವಿಧ್ಯಮಯವಾದಂತಹ ದೇವರ ಆಟ, ಆ ಒಂದು ಪ್ರದರ್ಶನ ಮತ್ತು ತಮಟೆ ವಾದನ ಮತ್ತು ಒಟ್ಟಾರೆ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡಿದಂತಹ ಈ ಒಂದು ಕಾರ್ಯಕ್ರಮದ ಮಾರನೇ ದಿನದ ಒಂದು ಕಾರ್ಯಕ್ರಮ ಇನ್ನೇನು ನಾವು ವರದಿಯನ್ನು ಮಾಡ್ತಾ ಇದ್ದೀವಿ. ಇಡೀ ದಿವಸ ಮಹಾಶಿವರಾತ್ರಿಯ ಮಾರನೇ ದಿವಸ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತೆ. ಟೈಗರ್ ಕಾಳಿದಾಸ್ ಅವರ ಪುಣ್ಯ ಸಮಾಧಿಯ ಬಳಿಯಿಂದ ನಾವು ಈ ಒಂದು ಮಹಾಶಿವರಾತ್ರಿ ಏನು ರಾಜಕಾಳಿಯಮ್ಮನ ದೇವಸ್ಥಾನದ 20-25 ದಿನಗಳ ಒಂದು ಹಿಂದೆ ಪ್ರಾರಂಭ ಮಾಡಿದಂತಹ ಎಲ್ಲ ರೀತಿಯ ಒಂದು ಪೂಜಾ ಕಾರ್ಯಕ್ರಮಗಳ ಒಂದು ಕಡೆಯ ದಿನದ ಕಾರ್ಯಕ್ರಮಗಳ ಬಗ್ಗೆ ವರದಿಯನ್ನು ಮಾಡಲಿಕ್ಕೆ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ಟೈಗರ್ ಕಾಳಿದಾಸ್ ಅವರು ಕೇವಲ ಅವರು ದೇವಸ್ಥಾನದ ಒಂದು ಪ್ರಾರಂಭ ಮಾಡಿದಂಥವರು, ಸಂಸ್ಥಾಪಕರು, ರಾಜಕಾಳಿಯಮ್ಮನ ದೇವಸ್ಥಾನದ ಆರಾಧಕರು ಮಾತ್ರ ಅಲ್ಲದೆ ಅವರ ಒಂದು ಹಿನ್ನೆಲೆ ನೋಡಿದಾಗ ಅವರು ಬಹಳ ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಸ್ಟಂಟ್ ಮಾಸ್ಟರ್ ಆಗಿ ನಟರಾಗಿ ದೊಡ್ಡ ಹೆಸರನ್ನು ಮಾಡ್ತಾರೆ. ಕನ್ನಡದ ಅನೇಕ ನಾಯಕ ನಟರುಗಳ ಜೊತೆ ಅವರು ಒಂದು ಅಭಿನಯನವನ್ನು ಮಾಡ್ತಾರೆ. ದೊಡ್ಡ ಒಂದು ಖಳನಟರಾಗಿ ಅವರು ಪ್ರಸಿದ್ಧಿಯನ್ನು ಪಡೆದಿರ್ತಾರೆ. ಟೈಗರ್ ಕಾಳಿದಾಸ್ ಅವರು ಕೇವಲ ಒಂದು ದೇವಸ್ಥಾನದ ಒಂದು ಪ್ರಮುಖ ಒಂದು ಉತ್ಸವದ ರೂವಾರಿಗಳು ಮಾತ್ರ ಅಲ್ಲ, ಕನ್ನಡದ ಒಬ್ಬ ಪ್ರಸಿದ್ಧ ಖಳನಟರಾಗಿ ಸ್ಟಂಟ್ ಮಾಸ್ಟರ್ ಆಗಿ ಕೂಡ ಹೆಸರು ಮಾಡಿದರು. ಶ್ರೀ ರಾಜಕಾಳಿಯಮ್ಮನ ದೇವಸ್ಥಾನದ ಒಂದು ಮುಖ್ಯ ಪೂಜಾರಿಗಳಾಗಿ ಕಳೆದ 49 ವರ್ಷಗಳಿಂದಲೂ ಕೂಡ ಮಹಾಶಿವರಾತ್ರಿ ಹಬ್ಬವನ್ನು ಬಹಳ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿಕೊಂಡು 2019ರಲ್ಲಿ ದೈವಾಧೀನರಾಗಿ ಇವತ್ತು ಅವರ ಒಂದು ಪ್ರತಿಮೆ ಮುಂದೆ ನಾವು ನಿಂತಿದ್ದೇವೆ. ಇವತ್ತು ಅವರ ಅನುಪಸ್ಥಿತಿಯಲ್ಲಿ ಅವರ ಮಕ್ಕಳು ಆ ಒಂದು ಭವ್ಯವಾದಂತಹ ಶ್ರೀ ಟೈಗರ್ ಕಾಳಿದಾಸ್ ಅವರ ಭವ್ಯವಾದ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರು ಇವತ್ತು ನಮ್ಮ ಇಲ್ಲದೆ ಇರ್ಬೋದು, ಆದರೆ ಅವರು ಎಲ್ಲ ಈ ಒಂದು ದೇವರ ಒಂದು ಕಾರ್ಯಕಲಾಪಗಳನ್ನು ನೋಡ್ತಾನೆ ಇದ್ದಾರೆ. ಅವರನ್ನು ಒಂದು ಸಾಕ್ಷಾತ್ ಅವರ ಒಂದು ಪ್ರತಿಮೆ ಮುಂಭಾಗ ಈ ಒಂದು ಭವ್ಯವಾದಂಥ ದೇವಿಯರ ಒಂದು ಅಲಂಕಾರವನ್ನು ನಾವು ನೋಡಿ ಕಣ್ತುಂಬಿಸ್ಕೊಳ್ಬೋದು. ಅವರಿಲ್ಲದೆ ಇದ್ರೂ ಕೂಡ ಅವರ ಮಕ್ಕಳು ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಈ ಮೂಲಕ 51ನೇ ವರ್ಷದ ಒಂದು ಮಹಾಶಿವರಾತ್ರಿಯನ್ನು ಮತ್ತಷ್ಟು ಅದ್ಧೂರಿಯಾಗಿ ಆರಂಭ ಮಾಡ್ತಾ ಇದ್ದಾರೆ. ಕಸ್ತೂರಿ ನಗರದಿಂದ ರಾಜಕಾಳಿಯಮ್ಮನ ದೇವಸ್ಥಾನದಿಂದ ಹೊರಟಂತಹ ಭವ್ಯವಾದ ಈ ಒಂದು 6 ದೇವಿಯರ ಮೆರವಣಿಗೆಯ ಜೊತೆಗೆ ಕಲ್ಪಳ್ಳಿ ಒಂದು ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡದಾದಂತಹ ಒಂದು ಹಿಂದೂಗಳ ಸ್ಮಶಾನವಾಗಿರುವಂಥ ಕಲ್ಪಳ್ಳಿಗೆ ಆ ಭವ್ಯವಾದ ಮೆರವಣಿಗೆ ಇಲ್ಲಿ ಬರುತ್ತೆ. ಈ ಸ್ಥಳದಲ್ಲಿ ಬಂದಾಗ ಅನೇಕ ಭಕ್ತಾದಿಗಳು ಆ ದೇವಿಯರ ಒಂದು ಭವ್ಯವಾದ ಅಲಂಕಾರವನ್ನು ನೋಡಿ ಕಣ್ತುಂಬಿಸ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ. ಇಲ್ಲಿಗೆ ಆಗಮಿಸಿದಂತಹ ಒಂದು ಮೆರವಣಿಗೆ ನಂತರ ಇಲ್ಲಿ ಈ ಸ್ಥಳದಲ್ಲಿ ಪ್ರತಿಷ್ಠಾಪನೆಯಾಗಿ ನಾವು ನೋಡ್ತಾ ಇರಬಹುದು ಆ ಒಂದು ಅದ್ಧೂರಿ ಭವ್ಯವಾದಂಥ ಮೆರವಣಿಗೆ. ಬಹುಶಃ ಇಡೀ ಕರ್ನಾಟಕದಲ್ಲೇ ಮಹಾಶಿವರಾತ್ರಿ ಉತ್ಸವ, ಅದರಲ್ಲೂ ಕಲ್ಪಳ್ಳಿ ಸ್ಮಶಾನದಲ್ಲಿ ಇಂತಹ ಅತ್ಯಂತ ಅದ್ಧೂರಿ ವಿಜೃಂಭಣೆಯ ಒಂದು ಸ್ಮಶಾನ ಉತ್ಸವವನ್ನು ಯಾರು ಕೂಡ ಇಷ್ಟೊಂದು ಭವ್ಯವಾದ ಅಲಂಕಾರವನ್ನು ಮಾಡಿರಲಿಕ್ಕಿಲ್ಲ. ಅಷ್ಟೊಂದು ವೈಭವಿತವಾದಂತಹ ಅದ್ಧೂರಿ ಭವ್ಯವಾದಂಥ ಅಲಂಕಾರವನ್ನು ಶ್ರೀ ರಾಜಕಾಳಿಯಮ್ಮನ ದೇವಸ್ಥಾನದ ಅವರ ಮಕ್ಕಳು ಮತ್ತು ಅವರ ಎಲ್ಲ ಸ್ನೇಹಿತರೆಲ್ಲ ಸೇರಿ ಮಾಡಿದ್ದಾರೆ. ಇಲ್ಲಿ ಪ್ರತಿಷ್ಠಾಪನೆಗೊಂಡಂತಹ ಈ ಒಂದು 6 ಭವ್ಯ ದೇವಿಯರ ಮೆರವಣಿಗೆಯ ನಂತರ ಅವರ ಮಕ್ಕಳು ಈ ಒಂದು ವಿವಿಧವಾದಂತಹ ಬಹಳ ಬೇರೆ ವಿಧವಾದಂತಹ ಪೂಜಾ ಕಾರ್ಯಕ್ರಮಗಳ ಜೊತೆಗೆ ದೇವರ ಆಟವನ್ನು ಆಡ್ತಾರೆ. ಬಹುಶಃ ಅದು ಅತ್ಯಂತ ಬಹಳ ಕಣ್ಣಿಗೆ ಕಟ್ಟುವಂತೆ, ಭಕ್ತರಿಗೆ ಒಂದು ರೋಮಾಂಚನ ಉಂಟು ಮಾಡುವಂತೆ ಆ ಒಂದು ದೇವರ ಆಟವನ್ನು ಶ್ರೀಯುತ ವಿಕ್ಕಿದೇವ ಸುನೀಲ್ ಅವರು ಆ ದೇವರ ಆಟವನ್ನು ಆಡ್ತಾರೆ. ಅದರ ಆಟವನ್ನು ನೋಡಲಿಕ್ಕೆ ನೂರಾರು ಭಕ್ತರು ಇಲ್ಲಿ ಜಾತ್ರೆ ಥರ ಸೇರಿರ್ತಾರೆ. ನೀವು ನೋಡಿರಬಹುದು ಇಷ್ಟೊಂದು ಅಲಂಕಾರವಾದಂತಹ, ಇಷ್ಟೊಂದು ವ್ಯವಸ್ಥಿತವಾದಂತಹ
ಒಂದು ಸ್ಥಳದಲ್ಲಿ ಈ ಆಟ ಬಹಳ ಪ್ರಸಿದ್ಧಿಯಾಗಿದೆ. ಇಡೀ ರಾತ್ರಿ ಆ ಒಂದು ದೇವರ ಆಟವನ್ನು ನೋಡಿ ನೂರಾರು ಭಕ್ತಾದಿಗಳು ಇಡೀ ಬೆಂಗಳೂರಿಂದ ಬರ್ತಾರೆ. ಇಲ್ಲಿ ಬಂದು ನೋಡಿ ಆ ಒಂದು ವೈಭವಿತವಾದಂತಹ ಹಿಂದಿನ ರಾತ್ರಿಯ ಒಂದು ಇಡೀ ರಾತ್ರಿ ನಡೆಯುವಂತಹ ರಾಜಕಾಳಿಯಮ್ಮನ ದೇವಸ್ಥಾನದ ಇಡೀ ಪೂಜಾ ವಿಧಾನಗಳು ಕಾರ್ಯಕಲಾಪಗಳನ್ನು ನೋಡಿ ಆನಂದ ಪಡ್ತಾರೆ. ಈ ಎಲ್ಲ ಒಂದು ದೇವರ ಆಟ, ಒಂದು ಕುಂಭ, ಒಂದು ನೈವೇದ್ಯವನ್ನು, ಕುಂಭವನ್ನು ಈ ಒಂದು ದೇವಿಯರಿಗೆ ಸಮರ್ಪಣೆ ಮಾಡಿ ಆ ಒಂದು ಮಾಂಸಾಹಾರದ ಕುಂಭವನ್ನು, ಆ ಒಂದು ಪ್ರಸಾದ ವ್ಯವಸ್ಥೆನ ಇಡೀ ಇಲ್ಲಿ ಬಂದಿರುವಂತಹ ಎಲ್ಲ ಭಕ್ತರಿಗೆ ಅರ್ಪಿಸುವುದು ಕೂಡ ಈ ಒಂದು ಮಹಾಶಿವರಾತ್ರಿಯ ವಿಶೇಷವಾಗಿದೆ. ಎಲ್ಲ ಒಂದು ಕಾರ್ಯಕ್ರಮಗಳು, ಪೂಜಾ ಕಾರ್ಯಕ್ರಮಗಳಾಗಿರ್ಬೋದು, ಧಾರ್ಮಿಕ ವಿಧಿವಿಧಾನಗಳಾಗಿರ್ಬೋದು, ಕಳೆದ 49 ವರ್ಷಗಳಿಂದಲೂ ಬಹಳ ಯಶಸ್ವಿಯಾಗಿ ಬಹಳ ಕಷ್ಟಪಟ್ಟು ಈ ನಡೆಸ್ಕೊಂಡು ಬರ್ತಿದ್ದಂತಹ ಕೀರ್ತಿ ಇಲ್ಲಿ ನಾವು ವಿರಾಜಮಾನರಾಗಿರುವಂತಹ ಶ್ರೀಯುತ ಟೈಗರ್ ಕಾಳಿದಾಸ್ ಅವರಿಗೆ ಸಲ್ಲುತ್ತೆ. ಅವರು ಮಾಡಿದಂತಹ, ಅವರು ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ ಮೇಲ್ಪಂಕ್ತಿಯಲ್ಲಿ ಅವರ ಮಕ್ಕಳು ನಡೀತಾ ಇದ್ದಾರೆ. ಇವತ್ತು ಬಹಳ ಯಶಸ್ವಿಯಾಗಿ ಅವರು ಕೂಡ ಈ ಒಂದು ಇಡೀ ಒಂದು ಪರಂಪರೆಯನ್ನು, ಉತ್ಸವ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಡೀ ಮಹಾಶಿವರಾತ್ರಿ ಹಬ್ಬದ ಪ್ರಮುಖವಾದಂಥ ಆಕರ್ಷಣೆ 6 ದೇವಿಯರ ಒಂದು ಬಹಳ ಗ್ರ್ಯಾಂಡ್ ಅಲಂಕಾರ, ಅದ್ಧೂರಿ ಅಲಂಕಾರ ಅಂತ ಹೇಳ್ಬೋದು. 6 ದೇವಿಯರಲ್ಲಿ ನಾನು ಒಂದೊಂದು ದೇವಿಯರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಮೊದಲನೇದಾಗಿ ಶ್ರೀ ಮಾಂಕಾಳಿಯಮ್ಮನ ಅಲಂಕಾರವನ್ನು ನೋಡ್ಬೋದು. ನಿಜಕ್ಕೂ ಬಹಳ ಅದ್ಧೂರಿಯಾಗಿ, ಬಹಳ ಗ್ರ್ಯಾಂಡಾಗಿ ಆ ಒಂದು ಅಲಂಕಾರವನ್ನು ಮಾಡಿರ್ತಾರೆ. ಎರಡನೇ ದೇವಿ ಶ್ರೀ ಮಹಾಕಾಳಿಯಮ್ಮನ ಈ ಒಂದು ಭವ್ಯವಾದ ಮೂರ್ತಿಗೆ ಅಷ್ಟೇ ಭವ್ಯವಾಗಿ ಬಹಳ ಅದ್ಧೂರಿಯಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಇದು ಇಡೀ ಉತ್ಸವದ ಪ್ರಮುಖ ಆಕರ್ಷಣೆ. ಈ 6 ದೇವಿಯರ ಬಗ್ಗೆ ನಾನು ಮಾಹಿತಿಯನ್ನು ನೀಡಲಿಕ್ಕೆ ಬೆಂಗಳೂರು ಈಸ್ಟ್ ನ್ಯೂಸ್ ವತಿಯಿಂದ ಬಯಸ್ತಾ ಇದ್ದೇನೆ. ಅದಾದ ನಂತರ ಇಲ್ಲಿ ಕಾಟೇರಮ್ಮ ಅನ್ನುವ ಒಂದು ಮುಖ್ಯವಾದಂತಹ ಒಂದು ಉತ್ಸವದ ಪ್ರಮುಖವಾದಂತಹ ದೇವಿ. ಕಾಟೇರಮ್ಮನ ನಂತರ ಮುನೇಶ್ವರ ಸ್ವಾಮಿಗೂ ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ. ಅದಾದ ನಂತರ ಇಲ್ಲಿ ನಾವು ಇಡೀ ರಾಜಕಾಳಿಯಮ್ಮನ ದೇವಸ್ಥಾನದ ಮುಖ್ಯ ದೇವತೆ ಆಗಿರುವಂತಹ ಶ್ರೀ ಕಂಗಾಳಿಯಮ್ಮನ ಒಂದು ಭವ್ಯವಾದಂತಹ ಮೂರ್ತಿ ಇಲ್ಲಿದೆ. ಈ ಭವ್ಯವಾದ ಮೂರ್ತಿಗೆ ಅಷ್ಟೇ ಅದ್ಧೂರಿಯಾಗಿ ಬಹಳ ಭವ್ಯವಾಗಿ ಅಲಂಕಾರವನ್ನು ಮಾಡಿರ್ತಾರೆ. ಇದನ್ನು ನೀವು ನೋಡಿ ಕಣ್ತುಂಬಿಸ್ಕೊಳ್ಬೋದು. ಮತ್ತೊಂದು ವಿಶೇಷ ಅಂದರೆ ಈ ವರ್ಷದ ಮಹಾಶಿವರಾತ್ರಿ ವಿಶೇಷವಾದಂತಹ ಆಕರ್ಷಣೆ ಮತ್ತು ಏನಪ್ಪ ವಿಶೇಷ ಅಂದರೆ ಇಲ್ಲಿ ನಾವು ಭದ್ರಕಾಳಿಯಮ್ಮನ ಒಂದು ಭವ್ಯವಾದ ಮೂರ್ತಿಯನ್ನು ನೋಡ್ತಾ ಇದ್ದೇವೆ. ಇದು ಈ ವರ್ಷ ಹೊಸದಾಗಿ ಈ ಒಂದು ಉತ್ಸವಕ್ಕೆ ಸೇರ್ಪಡೆಯಾಗಿದೆ. ಇದರ ವಿಶೇಷ ಅಂದರೆ ಶ್ರೀ ಟೈಗರ್ ಕಾಳಿದಾಸ್ ಅವರ ಸುಪುತ್ರರಾದ ಶ್ರೀ ವಿಕ್ಕಿದೇವ ಅವರ ಹುಟ್ಟುಹಬ್ಬದ ದಿವಸ ವಿಶೇಷವಾಗಿ ಈ ಒಂದು ಮೂರ್ತಿಯನ್ನು, ಭದ್ರಕಾಳಿಯಮ್ಮನ ಮೂರ್ತಿಯನ್ನು ಅವರು ಪ್ರತಿಷ್ಠಾಪನೆ ಮಾಡಿದಿರ್ತಾರೆ. ಇಡೀ ಈ ಒಂದು 6 ದೇವಿಯರ ಒಂದು ಭವ್ಯವಾದಂತಹ ಮೂರ್ತಿಗಳ ಬಗ್ಗೆ ಇಷ್ಟೊತ್ತು ಮಾತಾಡಿದ್ವಿ. ಈ ಭವ್ಯವಾದ ಮೂರ್ತಿಗಳ, ಭವ್ಯವಾದ ಅಲಂಕಾರಗಳ ಮಧ್ಯದಲ್ಲಿ ವಿರಾಜಮಾನರಾಗಿದ್ದಾರೆ ಪುಣ್ಯ ಸ್ಮರಣೀಯರಾದಂತಹ ಟೈಗರ್ ಕಾಳಿದಾಸ್ ಅವರು. ಅವರ ಒಂದು ಭವ್ಯ ಮೂರ್ತಿ ಇವತ್ತು ಅವರ ಮಕ್ಕಳು ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇವಿಯರ ಒಂದು ಪಾದದ ಅಡಿಯಲ್ಲಿ ಅವರು ವಿರಾಜಮಾನರಾಗಿದ್ದಾರೆ. ಇದು ಬಹಳ ವಿಶೇಷ. ಇಂತಹ ಉತ್ಸವಗಳು ಬಹಳ ವರ್ಷಗಳ ಕಾಲ ನಡೀಲಿಕ್ಕೆ ಕುಟುಂಬದವರ ಬೆಂಬಲ ಬಹಳ ಮುಖ್ಯ ಆಗಿರುತ್ತೆ. ಏಕೆಂದರೆ ಟೈಗರ್ ಕಾಳಿದಾಸ್ ಅವರ ಮುಖ್ಯ ಸ್ಟ್ರೆಂತು, ಅವರ ಬೆನ್ನೆಲುಬು ಅಂದರೆ ಅವರ ದೊಡ್ಡ ಕುಟುಂಬ. ನಿಜವಾಗ್ಲೂ ಅವರ ಕುಟುಂಬದ ಸ್ನೇಹಿತರು ಎಲ್ಲರ ಪರಿಶ್ರಮದಿಂದ ಮಾತ್ರ ಈ ಕಳೆದ 50 ವರ್ಷಗಳಿಂದ ಇಂಥ ಅದ್ಧೂರಿಯಾದಂತಹ ಇಡೀ ಕರ್ನಾಟಕಕ್ಕೆ ಬಹಳ ವಿಶೇಷವಾದಂತಹ ಮಹಾಶಿವರಾತ್ರಿ ಉತ್ಸವ ನಡೆಯೋಕ್ಕೆ ಸಾಧ್ಯ. ಅವರೆಲ್ಲ ಕುಟುಂಬದವರ ಬೆಂಬಲ ಇರೋದ್ರಿಂದಲೇ ಇಂಥ ಒಂದು ಕಾರ್ಯಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಅಂತ ಹೇಳೋಕ್ಕೆ ನಿಜಕ್ಕೂ ಸಂತೋಷವಾಗುತ್ತೆ. ಯಾವುದೇ ದೊಡ್ಡ ಉತ್ಸವಗಳಲ್ಲಿ ಕೆಲವು ಬಗೆಯ ಕಾರ್ಯಕ್ರಮಗಳು ಮಾತ್ರ ಇರುತ್ತೆ. ಆದರೆ ಈ ರಾಜಕಾಳಿಯಮ್ಮನ ದೇವಸ್ಥಾನದವರು ನಡೆಸುವಂತಹ, ವರ್ಷಕ್ಕೊಮ್ಮೆ ನಡೆಸುವಂತಹ ಅದ್ಧೂರಿಯಾದಂಥ ಮಹಾಶಿವರಾತ್ರಿಗೆ ಹಲವಾರು ಒಂದು ಆಯಾಮಗಳಿರ್ತವೆ. ಹಲವಾರು ಬಗೆಯ ಒಂದು ಅದ್ಧೂರಿಯಾದಂತಹ ಅಲಂಕಾರಗಳಿರ್ಬೋದು, ಹೋಮ ಹವನಾದಿಗಳಾಗಿರ್ಬೋದು, ಅನ್ನದಾನ ವ್ಯವಸ್ಥೆ ಆಗಿರ್ಬೋದು, ಜಲ ಅಭಿಷೇಕಗಳಾಗಿರ್ಬೋದು. ಈ ಥರ ವೈವಿಧ್ಯಮಯವಾದಂತಹ ಉತ್ಸವ ಬಹುಶಃ ಬಹಳ ಅಪರೂಪ ಅಂತ ಹೇಳ್ಬೋದು. ಇಂತಹ ಒಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಡೆಯುವಂತಹ, ಒಂದು ಹಿಂದೂ ಪರಂಪರೆಯಲ್ಲಿ ನಡೆಯುವಂತಹ ಹಬ್ಬಗಳಲ್ಲೇ ಇದು ನಿಜಕ್ಕೂ ವಿಶೇಷವಾದಂತಹ ದೇವಿಯರ ಆರಾಧನೆ ಇದೆಯಲ್ಲ, ಬಹಳ ವಿಶೇಷವಾದಂಥದ್ದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹೇಗೆ ಟೈಗರ್ ಕಾಳಿದಾಸ್ ಅವರು, ಅವರ ಕುಟುಂಬ ವರ್ಗದವರು, ಜೊತೆಗೆ ಅವರ ಸ್ನೇಹಿತರ ಒಂದು ಸಪೋರ್ಟಿಂದ ಈ ಉತ್ಸವವನ್ನು ಬಹಳ ಯಶಸ್ವಿಯಾಗಿ 49 ವರ್ಷಗಳ ಕಾಲ ನಡೆಸ್ಕೊಂಡು ಬಂದರು, ಅದೇ ರೀತಿ ಅವರ
ಪುತ್ರರಾದಂಥ ಶ್ರೀ ವಿಕ್ಕಿದೇವ ಅವರು ಕೂಡ ಅವರ ಅನೇಕ ಸ್ನೇಹಿತರ ಒಂದು ಸಪೋರ್ಟ್ ಜೊತೆಗೆ ಅವರ ಪರಿಶ್ರಮದ ಜೊತೆಗೆ ಈ ಉತ್ಸವವನ್ನು ಈ ಪರಂಪರೆಯನ್ನು ಬಹಳ ಸಮರ್ಥವಾಗಿ ಯಶಸ್ವಿಯಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಟೈಗರ್ ಕಾಳಿದಾಸ್ ಅವರು ಹಾಕಿಕೊಟ್ಟಂತಹ ಈ ಒಂದು ಉತ್ಸವ ಪರಂಪರೆಯಲ್ಲಿ ಕಳೆದ 49 ವರ್ಷಗಳ ಕಾಲ ಏನು ಈ ಒಂದು ಉತ್ಸವ ಬಹಳ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದೆ. ಈ ಒಂದು ಜರ್ನಿಯಲ್ಲಿ ಅವ್ರ ಜೊತೆ ಅನೇಕ ಸ್ನೇಹಿತರು ಕೈ ಜೋಡಿಸಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅವರಲ್ಲಿ ಪ್ರಮುಖರಾದಂತಹ ಕೆಲವು ಸ್ನೇಹಿತರ ಹೆಸರನ್ನ ಇಲ್ಲಿ ಹೇಳಲೇಬೇಕು. ಅವರೊಟ್ಟಿಗೆ ಜೊತೆಯಲ್ಲಿದ್ದು ಕೆಲಸ ಮಾಡಿ ಅವರಿಗೆ ಅವ್ರ ಕೈಯನ್ನು ಬಲಪಡಿಸಿ ಇವತ್ತಿಗೂ ಕೂಡ ಅವರು ಇಲ್ಲದೇ ಇದ್ದರೂ ಕೂಡ ಅವರು ಇವತ್ತು ನಮ್ಮ ಜೊತೆ ಇಲ್ಲ. ಅವರ ಸ್ಮರಣೆಯಲ್ಲಿ ನಾವು ಅವರು ಸಂಸ್ಮರಣೆಯಲ್ಲಿ ಭಾಗಿಯಾಗಿ ಈ ಒಂದು ಉತ್ಸವ ಪರಂಪರೆಯನ್ನು ಮುಂದುವರಿಸ್ಕೊಂಡು ಅವರ ಮಕ್ಕಳ ಒಟ್ಟಿಗೆ ನಡೆಸ್ಕೊಂಡು ಹೋಗ್ತಿರುವಂತಹ ಮೊದಲನೇ ಹೆಸರು ಶ್ರೀಯುತ ಆರ್ಮುಗಮ್ ಅವರು, ಅದಾದ ನಂತರ ಶ್ರೀ ಸೂರ್ಯನಾರಾಯಣ ಅವರು, ಮತ್ತು ಇನ್ನೊಬ್ಬರು ಮತ್ತೊಂದು ವಿಶೇಷವಾದಂತಹ ಅವರ ಆಪ್ತ ಸ್ನೇಹಿತರ ಬಗ್ಗೆ ಹೇಳಲೇಬೇಕು. ಅವರೊಟ್ಟಿಗೆ ಅನೇಕ ಸಿನಿಮಾಗಳಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿದಂತಹ ಶ್ರೀ ಜೇಸುದಾಸ್ ಅವರು. ಈ ಮೂವರು ಮಹನೀಯರ ಬಗ್ಗೆ ಹೇಳಲೇಬೇಕು. ಏಕೆಂದರೆ ಟೈಗರ್ ಕಾಳಿದಾಸ್ ಅವರು ಮಾಡಿದಂತಹ ಅನೇಕ ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ಅವರ ಪಾತ್ರ ಕೂಡ ಬಹಳ ದೊಡ್ಡದಾಗಿದೆ. ಮಹಾಶಿವರಾತ್ರಿಯ ಇಡೀ ದಿವಸ ನಡೆದಂತಹ ಕಾರ್ಯಕಲಾಪಗಳು ಬೇರೆ, ಆದರೆ ಮಾರನೇ ದಿನದ ಕಾರ್ಯಕಲಾಪಗಳು ಮತ್ತಷ್ಟು ವಿಭಿನ್ನವಾಗಿರುತ್ತೆ. ಇವತ್ತು ಅವರ ಒಂದು ಟೈಗರ್ ಕಾಳಿದಾಸ್ ಅವರ ಪುತ್ರರಾದಂತಹ ಶ್ರೀ ವಿಕ್ಕಿದೇವ ಹಾಗೂ ಶ್ರೀ ಸುನೀಲ್ ಅವರ ಜೊತೆಗೆ ಅವರ ವಂಶದ ಮತ್ತೊಂದು ಕುಡಿ ಅವರ ಮೊಮ್ಮಗ ದೇವ ಅವರು ಕೂಡ ಈ ಒಂದು ದೇವರ ಆಟವನ್ನು ಆಡ್ತಾರೆ. ಈ ಎಲ್ಲ ದೇವರ ಆಟವನ್ನು ನೋಡಲಿಕ್ಕೆ ಈಗಾಗಲೇ ಭಕ್ತಾದಿಗಳು ನೂರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಇದು ಇಡೀ ಒಂದು ಮಾರನೇ ದಿನದ ವಿಶೇಷ. ಇದಾದ ನಂತರ ಮಧ್ಯಾಹ್ನ ಒಂದು ಮಾಂಸಾಹಾರದ ಒಂದು ಅನ್ನ ಸಂತರ್ಪಣೆ ಇರುತ್ತೆ. ಇದು ಎಲ್ಲರಿಗೂ ಕೂಡ ಒಂದು ಅನ್ನದಾನ ವ್ಯವಸ್ಥೆಯನ್ನು, ಮಾಂಸಾಹಾರದ ಅನ್ನದಾನದ ವ್ಯವಸ್ಥೆಯನ್ನು ಶ್ರೀ ರಾಜಕಾಳಿಯಮ್ಮನ ದೇವಸ್ಥಾನದವರು ಏರ್ಪಡಿಸಿರ್ತಾರೆ. ಪೂಜೆಯ ನಂತರ ಈ ಎಲ್ಲ ಪ್ರಕ್ರಿಯೆ ಮುಗಿದ ನಂತರ ಸಂಜೆ 6 ಗಂಟೆಗೆ ಮತ್ತೊಂದು ವಿಶೇಷವಾದ ಪೂಜೆಯನ್ನು ನೆರವೇರಿಸಿ ಇಲ್ಲಿಂದ ಪುನಃ ರಾಜಕಾಳಿಯಮ್ಮನ ದೇವಸ್ಥಾನಕ್ಕೆ ಆ ದೇವಿಯರ ಮೆರವಣಿಗೆ ಹೊರಡುತ್ತೆ. ಮೆರವಣಿಗೆ ಹೊರಟು ಅಲ್ಲಿ ಒಂದು ದೇವಿಯರ ಒಂದು ಪ್ರತಿಷ್ಠಾಪನೆ ಆದ ನಂತರ ಇಡೀ ಮಹಾಶಿವರಾತ್ರಿಯ ಉತ್ಸವದ ಏನು 20 ದಿನಗಳ ಅವಧಿಯಲ್ಲಿ ನಡೆದಂತಹ ಈ ಅದ್ಧೂರಿ ಒಂದು ವೈಭವಕ್ಕೆ, ಉತ್ಸವಕ್ಕೆ ತೆರೆ ಬೀಳುತ್ತೆ. ಈ ಒಂದು ವೈಭವಗಳನ್ನು ನೀವೆಲ್ಲ ಕಣ್ತುಂಬಿಸ್ಕೋಬೇಕು ಅಂದರೆ ನೇರವಾಗಿ ನೋಡೋಕ್ಕಾಗದೇ ಇರೋರು ಯೂಟ್ಯೂಬ್ ಚಾನಲ್ ಮೂಲಕ ಟೆಂಪಲ್ ಟ್ರಾವೆಲರ್ ಅನ್ನುವ ಒಂದು ಯೂಟ್ಯೂಬ್ ವಾಹಿನಿ ಮೂಲಕ ನೀವು ನೋಡಿ ಕಣ್ತುಂಬಿಸ್ಕೊಳ್ಬೋದು. ಆ ಒಂದು ವೈಭವವನ್ನು ನೋಡಿ, ಆ ಒಂದು ದೃಶ್ಯಗಳನ್ನು ನೋಡಿ ನೀವು ಕಣ್ತುಂಬಿಸ್ಕೊಂಡು ನೋಡಿ ನಿಮಗೆ ಮುಂದಿನ ವರ್ಷ ನೀವು ಖಂಡಿತ ಈ ಒಂದು ನೇರವಾಗಿ ನೋಡಿ ಆನಂದಿಸ್ಬೋದಾದರೆ ಮುಂದಿನ ವರ್ಷ ನಡೆಯುವಂಥ ಮಹಾಶಿವರಾತ್ರಿ ಉತ್ಸವಕ್ಕೆ ನೀವು ನೇರವಾಗಿ ಬಂದು ನೋಡ್ಬೋದು. ಇಲ್ಲಿ ಬರಲಿಕ್ಕಾಗದೇ ಇರೋರು ಈ ಇಡೀ ನಾವು ಒಂದು ಏನು ಕವರೇಜ್ ಮಾಡಿದ್ದೀವಿ, ಈ ಇಡೀ ಉತ್ಸವದ ಕವರೇಜನ್ನು ಬೆಂಗಳೂರು ಈಸ್ಟ್ ನ್ಯೂಸ್ ವತಿಯಿಂದ ಅಲ್ಲದೆ ಟೆಂಪಲ್ ಟ್ರಾವೆಲರ್ ಯೂಟ್ಯೂಬ್ ವಾಹಿನಿ ಕೂಡ ಮೂಲಕ ನೋಡಿ ಆನಂದಿಸ್ಬೋದು. ಇಷ್ಟೊಂದನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಬೆಂಗಳೂರು ಈಸ್ಟ್ ನ್ಯೂಸ್ ಜೊತೆಗೆ ಅಮಿಶ್ ಕುಮಾರ್ ಅವರೊಟ್ಟಿಗೆ ಎನ್ ರವಿಶಂಕರ್. ಜೈ ಹಿಂದ್, ಜೈ ಕರ್ನಾಟಕ.